ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಎಂದು ನಗಲಮ್ಮ ಬಿಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಕಂಡಂತ ಕನಸು ಅದೃಷ್ಟದಾಟ ತಂದಂತ ಸೊಗಸು ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಕೇಳಿ ಪಡೆದಾಗ ಸಂತೋಷ ಉಂಟು ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಆನಂದದಿಂದ ಆನಂದದಿಂದ. ಥ್ಯಾಂಕ್ ಯು. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ ದೇವರಿಗೂ ಮಕ್ಕಳಿಗೂ ಭೇದವಿಲ್ಲ ಇಬ್ಬರ ಮನದಲ್ಲಿ ಕಪಟವಿಲ್ಲ ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ ಒಂದೇ ಗಿಡದಿ ಹೂವು ಮುಳ್ಳು ಹುಟ್ಟುವಂತೆ ಒಂದೇ ಮನದಿ ಎರಡು ಗುಣವು ಬೆಳೆಯುವುದಂತೆ ಒಂದೇ ಗಿಡದಿ ಹೂವು ಮುಳ್ಳು ಹುಟ್ಟುವಂತೆ ಒಂದೇ ಮನದಿ ಎರಡು ಗುಣವು ಬೆಳೆಯುವುದಂತೆ ಹೂವಿನ ಗುಣ ಮುಳ್ಳಿನ ಗುಣ ಸೇರದಂತೆ ಜೋಕೆಯಾಗಿ ಇರಬೇಕು ಜಾರದಂತೆ ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ ದೇವರಿಗೂ ಮಕ್ಕಳಿಗೂ ಭೇದವಿಲ್ಲ ಇಬ್ಬರ ಮನದಲ್ಲೂ ಕಪಟವಿಲ್ಲ
ರಾಮ್ ರಹೀಂ ಏಸು ಬುದ್ಧ ಎಲ್ಲ ದೇವರೇ, ಸೀತಾ ಗೀತಾ ಲೈಲಾ ಪಪ್ಪಿ ಅವರ ಮಕ್ಕಳೇ. ರಾಮ್ ರಹೀಂ ಏಸು ಬುದ್ಧ ಎಲ್ಲ ದೇವರೇ, ಸೀತಾ ಗೀತಾ ಲೈಲಾ ಪಪ್ಪಿ ಅವರ ಮಕ್ಕಳೇ. ಲೋಕದಲ್ಲಿ ಎಲ್ಲರಿಗೂ ಒಬ್ಬ ದೇವರೇ, ಎಲ್ಲರಲ್ಲೂ ಇರಬೇಕು ಅವನದೇ ದಯೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಧನ್ಯವಾದ. യതുകൊരു സ്നേഹദൂതുമായി വാ, ഇതുവഴി കാളിന്തിത്തടത്തിൽ അരിയൊരു പ്രേമഹർഷമായി. കുഴിവിളി തലനെയ്യുന്നതി തന്റെ ഹൃദയം കുളകഞ്ഞൊറിയുകയായി. സ്വരഭിതമാകും സുന്ദര സന്ധ്യ പനിനീർ മഴയിൽ കുളിരുമ്പോൾ അഴകാരിൽ വരുമോ ശ്യാമമേഘമേരി സഗമപ സ്നേഹദൂതുമായി വാ, കാളിന്തിത്തടത്തിൽ സഗമപ പ്രേമഹർഷമായി. என்னை கொஞ்ச 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 வா மழையே, நெஞ்சம் கெஞ்ச 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 தா மழையே. இன்னும் கிட்ட 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 வா மழையே, என்னை தொட்டு 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 போ மழையே. நீ தோழி அல்லவா தொடும் வேளையிலே, நீ காதல் கொண்டு வா துளி தூரையிலே. என்னை கொஞ்ச கொஞ்ச கெஞ்சம் கெஞ்ச கெஞ்ச മനസ്സിൽ മിഥുന മഴ പൊഴിയും അഴകിൽ ഒരു മയിലിൻ അലസലാസ്യം. ഹരിതവനിയിൽ ഒരു ഹരിണ യുവതിയുടെ പ്രണയ ഭരിതഭാവം. സ്വരകലികയിലൂടെ ശ്രുതിലയ സുഖമോടെ ഗന്ധർവ സംഗീതം മംഗളരാഗമുതിർന്നുണരുന്നു. രാധേ നിൻ ശ്രീപാദം ചഞ്ചലമാകുന്നു. മനസ്സിൽ മിഥുന മഴ പൊഴിയും അഴകിൽ ഒരു മയിലിൻ അലസലാസ്യം. ഹരിതവനിയിൽ ഒരു ഹരിണ യുവതിയുടെ പ്രണയ ഭരിതഭാവം. സനി പമ മകനി പമ ಧನ್ಯವಾದ. ಬರೀ ಪುರ್ಲದ ಮುಂದೆ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವಂತಹ ಸುನೀತಾ ಇವರ ಇಂಪಾದ ಸ್ವರದಲ್ಲಿ ಹಾಡು ಇದೀಗ ನಿಮ್ಮ ಮುಂದೆ. ಜೀವದ ಗುರುವೇ, ಭಾವದ ಗುರುವೇ,
ಹೃದಯದಿ ನಮಿಸುವೆ ನಾ ನಿಮಗೆ. ಜೀವದ ಗುರುವೇ ಭಾವದ ಗುರುವೇ, ಹೃದಯದಿ ನಮಿಸುವೆ ನಾ ನಿಮಗೆ. ಬಳಪದ ಬೆಳಕಲಿ ಕತ್ತಲೋಡಿಸಿ ಅಕ್ಷರ ಕಲಿಸಿದೆ ನಮಗೆ. ಜೀವದ ಗುರುವೇ ಭಾವದ ಗುರುವೇ, ಹೃದಯದಿ ನಮಿಸುವೆ ಓ ಗುರುವೇ. ನೇಗಿಲು ಯೋಗಿಯು ಹಾಡಿದ ಹಾಗೆ, ಅಜ್ಜಿಯ ಚಂಬವು ಕರಗಿದ ಹಾಗೆ, ಗಡಿಬರ ಕಥೆಯ ಕೇಳುತ್ತಲಿರಲು ಅಚ್ಚರಿ ಲೋಕವು ಹರಳಿದ ಹಾಗೆ. ಕನ್ನಡ ಕಲಿಯಲು ಸಕ್ಕರೆಯಂತೆ, ಅಕ್ಷರ ಬರೆಯಲು ಮುತ್ತುಗಳಂತೆ, ಬಾಲ್ಯದ ನೀತಿಯ ಪಾಠಗಳೆಲ್ಲವೂ ಗುರುಗಳು ನೀಡಿದವರವು. ಜೀವದ ಗುರುವೇ ಭಾವದ ಗುರುವೇ, ಹೃದಯದಿ ನಮಿಸುವೆ ಓ ಗುರುವೇ. ಶಾಲೆಯ ಪರಿಸರ ನೋಡಲು ಚಂದ, ಹೊರಗಿನ ಅಂಗಳ ಮನಸ್ಸಿಗೆ ನಂದ. ಗೆಳೆಯರ ಜೊತೆಯಲ್ಲಿ ಆಡುತ್ತಲಿದ್ದರೆ ಹೇಳಲು ಆಗದ ಪರಮಾನಂದ. ಹೋಮ್ವರ್ಕ್ ಮಾಡದ ಹಾಡಿದ ಆಟ, ಟೀಚರು ಕಲಿಸಿದ ಸುಂದರ ಪಾಠ. ಬಾಲ್ಯದ ನೀತಿಯ ಮಾತುಗಳೆಲ್ಲವೂ ಗುರುಗಳು ನೀಡಿದ ಗುರಿಯೋ. ಜೀವದ ಗುರುವೇ ಭಾವದ ಗುರುವೇ, ಹೃದಯದಿ ನಮಿಸುವೆ ನಾವು ಗುರುವೇ.
ವಂದನೆಗಳು. ಬಹಳ ಉತ್ತಮವಾದ ಕೃಷ್ಣನ ಆ ಒಂದು ಹಾಡಿಗೆ ನೃತ್ಯವನ್ನು ನೀಡಿದಿರಿ. ಶ್ರೀಮತಿ ವನಿತಾ ಇವರಿಂದ ಹಾಡಿನ ಮುಖಾಂತರ ಇನ್ನಷ್ಟು ಮನರಂಜನೆಯನ್ನು ಮಾಡುವಂತಹ ತಮ್ಮ ಮುಂದೆ ಇದೀಗ ವನಿತಾ. ಬೆಳಗಲಿ ಸತತ ನಮ್ಮ ಭಗವತಿ ಶಾಲೆ, ತಾಳಿಯ ಶವನು ಭುವನದಲ್ಲಿ ಸರ್ವ ಕಾಲದಲ್ಲಿ. ಬಾಳಿ ಬೆಳಗಲಿ ಸತತ ನಮ್ಮ ಭಗವತಿ ಶಾಲೆ, ತಾಳಿಯ ಶವನು ಭುವನದಲ್ಲಿ ಸರ್ವ ಕಾಲದಲ್ಲಿ. ದಿನ ದಿನಕ್ಕೆ ಪ್ರಗತಿ ಪಥದಲ್ಲಿ ನಡೆಸು ಸರ್ವದಾ, ಜನಗಣಾಭಿಮಾನ ತಾಳುವಂತೆ. ದಿನ ದಿನಕ್ಕೆ ಪ್ರಗತಿ ಪಥದಲ್ಲಿ ನಡೆಸು ಸರ್ವದಾ, ಜನಗಣಾಭಿಮಾನ ತಾಳುವಂತೆ. ವಿದ್ಯಾವಿಹಾರ ಸುವಿಲಾಸ ಸುಂದರ ಕಲಾ, ತೇಜೋ ವಿರಾಜಮಾನಿತವಾಗಲಿ. ವಿದ್ಯಾವಿಹಾರ ಸುವಿಲಾಸ ಸುಂದರ ಕಲಾ, ತೇಜೋ ವಿರಾಜಮಾನಿತವಾಗಲಿ. ಬಾಳಿ ಬೆಳಗಲಿ ಸತತ ನಮ್ಮ ಭಗವತಿ ಶಾಲೆ, ತಾಳಿಯ ಶವನು ಭುವನದಲ್ಲಿ ಸರ್ವ ಕಾಲದಲ್ಲಿ. ಬಾಲ ಬಾಲೆಯರೆಮ್ಮ ಲೀಲೆಯನು ಲಾಲಿಸುತ್ತ, ಪಾಲಿಸೈ ಸರ್ವ ಶಕ್ತನೆ ನೀಡಿ ವರವ. ಬಾಲ ಬಾಲೆಯರೆಮ್ಮ ಲೀಲೆಯನು ಲಾಲಿಸುತ್ತ, ಪಾಲಿಸೈ ಸರ್ವ ಶಕ್ತನೆ ನೀಡಿ ವರವ. ಭವ್ಯ ಭಾರತದ ಸತ್ಪ್ರಜೆಯಾಗುವಂತೆಮ್ಮ ದಿವ್ಯವರವಿತ್ತು ಸಲಹೈ ಪ್ರೇಮಮಯನಿ. ಭವ್ಯ ಭಾರತದ ಸತ್ಪ್ರಜೆಯಾಗುವಂತೆಮ್ಮ ದಿವ್ಯವರವಿತ್ತು ಸಲಹೈ ಪ್ರೇಮಮಯನಿ. ಬಾಳಿ ಬೆಳಗಲಿ ಸತತ ನಮ್ಮ ಭಗವತಿ ಶಾಲೆ, ತಾಳಿಯ ಶವನು ಭುವನದಲ್ಲಿ ಸರ್ವ ಕಾಲದಲ್ಲಿ. ಬಾಳಿ ಬೆಳಗಲಿ ಸತತ, ಬಾಳಿ ಬೆಳಗಲಿ ಸತತ, ಬಾಳಿ ಬೆಳಗಲಿ ಸತತ. ಶಿಕ್ಷಕರು ರಚಿಸಿದಂಥ ಒಂದು ಹಾಡು, ಅವರ ಆ ಶಾಲೆಯಲ್ಲಿ ಹಾಡಿದಂಥ ಹಾಡನ್ನು ನಮ್ಮ ಈ ಭಗವತಿ ಶಾಲೆಗೆ ಅದನ್ನು ಕನೆಕ್ಟ್ ಮಾಡಿ ಹಾಡಿದ್ದಾರೆ. ಬಹಳ ಉತ್ತಮವಾದ ಒಂದು ಸ್ವಂತ ಸ್ವರಚಿತ ಹಾಡು. ಒಂದು ಸಣ್ಣ ಹಾಡು ನಿಮ್ಮ ಮುಂದೆ ಪ್ರಯತ್ನ ಮಾತ್ರ, ಖಂಡಿತವಾಗ್ಲೂ ತಪ್ಪಿದ್ರೆ ಕ್ಷಮೆ ನೀಡಲಿ. ಒಂದು ಪ್ರಯತ್ನವನ್ನು ನಿಮ್ಮ ಮುಂದೆ ಮಾಡ್ತಾ ಇದ್ದೇನೆ. ಆಹಾ 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 ಲಾ 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 ಲಾ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಆಹಾ 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 ಆಹಾ
ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಈ ಅನುಭವ. ಎಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಆ ಅನುಭವ, ನಿನಗೆ ಆ ಅನುಭವ. ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದಲ್ಲ ಸಿಗದು ಬಾಳಲಿ. ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದಲ್ಲ ಸಿಗದು ಬಾಳಲಿ. ಬಯಸಿದ್ದಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಥ್ಯಾಂಕ್ ಯು. ಇದೀಗ ಇನ್ನೊಂದು ಗ್ರೂಪ್ ಸಾಂಗ್ಸ್ ಜಯಲಕ್ಷ್ಮಿ ಇವರ ಧ್ವನಿಯಲ್ಲಿ. ಕತ್ತಲೆ ಕೋಣೆಡುವುಲ್ಲ ವರಸಾದಿತೋ ಜಾವುವೋಲ್ಲ. ಒರ್ಲ ಪಾದರ ಬಂದಿದೆ ದಿಂಡೆ ಮೂಲೆಡೆ ಪಾಡಿರೆ ದರ್ಶನ ಕೊರುಲಾವೋ ಬ್ರಹ್ಮ ಕೆಮ್ಮಲೆತ ಬ್ರಹ್ಮ ಎಂಗೆ ಕುಲದೈವೋ ಬ್ರಹ್ಮ. పొల్లుడు సందావా అప్ప పండిన పరకే తప్పు మల్దిన బాలనే మాపు మల్పుడు కుల దైవ దర్శన కొరులావో బ్రహ్మ ಕೆಮ್ಮಲೆತ ಬ್ರಹ್ಮ ಎಂಗೆ ಕುಲದೈವೋ ಬ್ರಹ್ಮ. ಪೂಜೆ ಕರೆದು ಜೈದ ಎಂಗ್ಳು ಪೊಂದು ತದೆ ಬೈದ. ಪೂಜೆ ಕರಿದು ಬೈದ ಎಂಗ್ಳು ಪೊಟ್ಟು ತತ್ತದು ಬೈದ. ಕೋಟಿ ಚೆನ್ನಯ್ಯ ಸತ್ಯುಡು ನಟತಿ ಬಾಲೆಲು ಪಂಡಾಂಡ ದರ್ಶನ
ಕುರುಳಾವೋ ಬ್ರಹ್ಮ ಕೆಮ್ಮಲತಾ ಬ್ರಹ್ಮ ಎಂಗೆ ಕುಲದೈವೋ ಬ್ರಹ್ಮ ಕಪ್ಪು ಕಲೆದ ಕೆಂಪು ಕುರುಳ ಕುಲದೈವೋ ಬ್ರಹ್ಮ ಎಂಗೆ ಕುಲದೈವೋ ಬ್ರಹ್ಮ ಕೆಮ್ಮಲತಾ ಬ್ರಹ್ಮ ಎಂಗೆ ಕುಲದೈವೋ ಬ್ರಹ್ಮ ಉಂಡೊಂದು ನಂಬೋನಿಯ ನರಮಾನಿ ಕಾಸೆ ಮಲ್ಪುನ ಆಸನೆಯ ಆ ದೇವಿನ ಮೆಟ್ಟುನುಯ ಪ್ರೀತಿ ಜಾಗೋಡು ಬಲ್ಕೊಂಡು ಆಪುಂಡು ನಮ್ಮ ಪುರ್ಲ ಜೀವನ ಪಟ್ಟದ ಎಗಲ ನಟ್ಟು ನಗಸಿ ಬರುಯ ನರಮಾನಿ ದೇವೇರೆ ಪನ್ಪುನ ಉಂಡೊಂದು ನಂಬೋನುಯ ನರಮಾನಿ ಸ್ವಾರ್ಥದ ಪಂಗನು ಬಡ್ದೋ ಎಡ್ಡೆ ಪೋ ಬಯಕಲಯ ಈ ಎಡ್ಡೆ ಪೋ ಬಯಕಲಯ ಧರ್ಮದ ಸಾದಿಡೆ ನಡೆದ ನಿಷ್ಠೆಡೆ ಬದುಕಲಯ ಈ ನಿಷ್ಠೆಡೆ ಬದುಕಲಯ ಕಾರ್ಣಿಕ ದಿಂಜಿನ ದೈವ ಕುಂತಿನ ನೆಲ ಒಂದು ಬಂಗಾರ ಸಿರಿ ಸಜ್ಜದ ಕೊಲ್ಲುದ ಸ್ಥಾನ ಒಂದು ದೈವ ಶಕ್ತಿ ನಂಬಿಕೆಡೆ ನಂಬಡು ಮಾತೇನಿಲ್ಲ ಪಟ್ಟದ ಯಗಲ ನಟ್ಟುನ ಸ್ಥಿತಿ ಬರುಯ ನರಮಾನಿ ದೇವೇರೆ ಪನ್ಪಿನ ಉಂಡೊಂದು ನಂಬೋನುಯ ನರಮಾನಿ ದುಃಖಗೂ ಮೂಲ ಕಾರಣ ಪೂರ ಆಸೆನೆ ನಂಗೆ ಪೂರ ಆಸೆನೆ ಮದ ಏರಿ ಮಲ್ಲ ದಿಗೆದೆಯೇ ಭೂಮಿಗೆ ದಣ್ಣನೆ ಈ ಭೂಮಿಗೆ ದಿನ್ನನೆ ತೂಪಿನ ಆರ ಮಾತ ಮಿತ್ತಡೆ ತೂವಂದೊಲ್ಲರೆ ತೂದೋಲ ತೂವಂದಿರಕ್ಕ ಮಲ್ತಡ ಮಿತ್ತಲೆ ಬೇರೆ ದೈವ ಶಕ್ತಿ ನಂಬಿಕೆಡೆ ನಂಬಡು ಮಾತೆನಿಲ್ಲ ಪಟ್ಟದ ಯಗಲ ನಟ್ಟುನ ಸ್ಥಿತಿ ಬರುಯ ನರಮಾನಿ ದೇವೇರೆ ಪನ್ಪಿನ ಉಂಡೊಂದು ನಂಬೋನುಯ ನರಮಾನಿ ಕಾಸೆ ಮಲ್ಪುನ ಆಸನೆಯ ಆ ದೇವಿಡ ನಟ್ಟುನುಯ ಪ್ರೀತಿ ಜಾಗುಡು ಬಲ್ಕಂಡ ಆಪಡು ನಮ್ಮ ಪೊಲ್ಲ ಜೀವನ ಪಟ್ಟದ ಯಗಲ ನಟ್ಟುನ ಸ್ಥಿತಿ ಬರುಯ ನರಮಾನಿ ದೇವೇರೆ ಪಂಪಿನ ಉಂಡೊಂದು ನಂಬೋನುಯ ನರಮಾನಿ ಆ ಓ ಥ್ಯಾಂಕ್ ಯು. ನೃತ್ಯಕ್ಕೆ ನಮ್ಮೊಬ್ಬರು ಡ್ಯಾನ್ಸಿನ ಕೊರಿಯೋಗ್ರಾಫರ್ ಹಲವಾರು ಶಾಲೆಗಳಲ್ಲಿ ನೃತ್ಯಗಳನ್ನು ನೀಡುತ್ತಾ ನೃತ್ಯಕ್ಕೆ ಕೊರಿಯೋಗ್ರಾಫನ್ನು ಮಾಡುತ್ತಾ ತನ್ನ ಕಾಯಕವನ್ನು ಮಾಡುವಂತಹವರು ಶ್ರೀಮತಿ ಕವಿತಾ ಸುರೇಶ್ ಅವರ ಇದೀಗ ನೃತ್ಯದ ಮುಖಾಂತರ ನಮಗೆ ಮನರಂಜನೆ ನೀಡಲಿಕ್ಕಿದ್ದಾರೆ. ಶ್ರೀಮತಿ ಕವಿತಾ ಸುರೇಶ್.
ಚಿದಾನಂದಹಾಸ ಲೀಲಾ ವಿಲಾಸ ತವ ಕೇಳಿ ವಿಕಾಸ ವಾತಾಪಿವಾಸ ಚಿದಾನಂದಹಾಸ ಲೀಲಾ ವಿಲಾಸ ತವ ಕೇಳಿ ವಿಕಾಸ ಸುಪ್ರಭಾತ ಗೀತೆಯನ್ನು ಹಾಡುವೆನ ಸ್ವಾಮಿ ಕೇಳುಕೆ ಪ್ರಭು ನೀನು ಕೇಳುಕೆ ಪ್ರಭು ಸುಪ್ರಭಾತ ಗೀತೆಯನ್ನು ಹಾಡುವೆನ ಸ್ವಾಮಿ ಕೇಳುಕೆ ಪ್ರಭು ನೀನು ಕೇಳುಕೆ ಪ್ರಭು ಮೂಡಣ ಕೆಂಪೇರಿದೆ ನಿನಗೆ ಆರತಿ ಬೆಳಗಿದೆ ಮಾಯಾ ನಿದ್ರೆಯು ಸಾಕು ಕಣ್ಣನು ತೆರೆಯೋ ಮೂಡಣ ಕೆಂಪೇರಿದೆ ನಿನಗೆ ಆರತಿ ಬೆಳಗಿದೆ ಮಾಯಾ ನಿದ್ರೆಯು ಸಾಕು ಕಣ್ಣನು ತೆರೆಯೋ ಬಾನಾಡಿ ಹಾಡುತ್ತಿಗ ಸುಪ್ರಭಾತ ಕೇಳು ಬಾನಾಡಿ ಹಾಡುತ್ತಿಗ ಸುಪ್ರಭಾತ ಕೇಳು ದಿನಚರ್ಯಾರಂಭ ನೀ ಮಾಡು ಸ್ವಾಮಿ ನೀ ಮಾಡು ಸ್ವಾಮಿ ಸುಪ್ರಭಾತ ಗೀತೆಯನ್ನು ಹಾಡುವೆನ ಸ್ವಾಮಿ ಕೇಳುಕೆ ಪ್ರಭು ನೀನು ಕೇಳುಕೆ ಪ್ರಭು ಹೂಗಳು ಕಾಯುತ್ತಿವೆ ಚರಣ ಸ್ಪರ್ಶಕ್ಕೆ ರಂಗೋಲಿಯು ಹಾಕಿದೆ ನಿನ್ನ ಬರುವಿಗೆ ಹೂಗಳು ಕಾಯುತ್ತಿವೆ ಚರಣ ಸ್ಪರ್ಶಕ್ಕೆ ರಂಗೋಲಿಯು ಹಾಕಿದೆ ನಿನ್ನ ಬರುವಿಗೆ ತಂಗಾಳಿಯು ಹಾಕುತ್ತಿದೆ ಬಿಳಿಯ ಚಾಮರ ತಂಗಾಳಿಯು ಹಾಕುತ್ತಿದೆ ಬಿಳಿಯ ಚಾಮರ ಕೈ ಮುಗಿದು ಬೇಡುತ್ತಿಗೆ ಸ್ವಾಮಿ ಎದ್ದೇಳು ಸ್ವಾಮಿ ಎದ್ದೇಳು ಸುಪ್ರಭಾತ ಗೀತೆಯನ್ನು ಹಾಡುವೆನ ಸ್ವಾಮಿ ಕೇಳುಕೆ ಪ್ರಭು ನೀನು ಕೇಳುಕೆ ಪ್ರಭು ಅಭಿಷೇಕ ಮಾಡಿರುವೆ ಆರತಿಯ ಬೆಳಗಿರುವೆ ನೈವೇದ್ಯವ ಸ್ವೀಕರಿಸೋ ಒಲಿದು ಪ್ರಭುವೇ ಅಭಿಷೇಕ ಮಾಡಿರುವೆ ಆರತಿಯ ಬೆಳಗಿರುವೆ ನೈವೇದ್ಯವ ಸ್ವೀಕರಿಸೋ ಒಲಿದು ಪ್ರಭುವೇ ಭಾದ್ರಪದ ಚೌತಿ ದಿನ ನಿಷ್ಠೆಯಿಂದ ಪೂಜಿಸುವ ಭಾದ್ರಪದ ಚೌತಿ ದಿನ ನಿಷ್ಠೆಯಿಂದ ಪೂಜಿಸುವ ಭಕ್ತರಿಗೆ ವರಮಳೆಯ ಕರೆನಿ ಪ್ರಭುವೇ ಕರೆನಿ ಪ್ರಭುವೇ ವಾತಾಪಿವಾಸ ಚಿದಾನಂದಹಾಸ ಲೀಲಾ ವಿಲಾಸ ತವ ಕೇಳಿ ವಿಕಾಸ ಸುಪ್ರಭಾತ ಗೀತೆಯನ್ನು ಹಾಡುವೆನ ಸ್ವಾಮಿ ಕೇಳುಕೆ ಪ್ರಭು ನೀನು ಕೇಳುಕೆ ಪ್ರಭು ಉತ್ತಮವಾದ ನೃತ್ಯ. ಇದೀಗ ಮುಂದೆ ನಿಮ್ಮೊಂದಿಗೆ ಹಾಡಿನ ಮುಖಾಂತರ ಕೊನೆಯ ಹಾಡು, ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಹಾಡು ಶ್ರೀಮತಿ ಸುನೀತಾ ಇವರಿಂದ ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ಹಾಡಿನ ಮುಖಾಂತರ ಮುಗಿಯುತ್ತದೆ. ಅದನಂತರ ಟೀಚರ್ಸ್ನವರಿಗೆ ಚಾದ ವ್ಯವಸ್ಥೆ ಇದೆ, ಚಾವನ್ನು ಕುಡ್ಕೊಂಡು ಹೋಗಬೇಕು. ತಾವೆಲ್ಲರೂ ಕೆಳಗೆ ಆಫೀಸ್ ರೂಮಲ್ಲಿ ರೆಡಿಯಾಗಿದೆ ಚಾ. ಅನಂತರ
ಒಂದು ಗೇಮ್ಸ್ ಸಹ ಇದೆ. ಒಂದು ಗೇಮ್ಸ್ ಆದಮೇಲೆ ಹೊರಡೋದು. ಮತ್ತೆ ಇದೀಗ ಒಂದು ಹಾಡು. ಶುಭಾಶಯ ಶುಭಾಶಯ ವಿದ್ಯೆ ನೀಡಿದ ಗುರುವಿಗೆ ವಂದನೆ ಅಭಿನಂದನೆ. ಅಕ್ಷರದಾತನಿಗೆ ಶುಭಾಶಯ ಶುಭಾಶಯ ವಿದ್ಯೆ ನೀಡಿದ ಗುರುವಿಗೆ ವಂದನೆ ಅಭಿನಂದನೆ. ಅಕ್ಷರದಾತನಿಗೆ ಅಜ್ಞಾನದಿಂದ ಜ್ಞಾನಕ್ಕೆ ಕತ್ತಲೆಯಿಂದ ಬೆಳಕಿಗೆ. ಅಜ್ಞಾನದಿಂದ ಜ್ಞಾನಕ್ಕೆ ಕತ್ತಲೆಯಿಂದ ಬೆಳಕಿಗೆ ಕೈ ಹಿಡಿದು ನಡೆಸಿದ ಗುರುವೇ ವಂದನೆ ನನಗೆ ವಂದನೆ. ಕೈ ಹಿಡಿದು ನಡೆಸಿದ ಗುರುವೇ ವಂದನೆ ನಿಮಗೆ ವಂದನೆ. ಶುಭಾಶಯ ಶುಭಾಶಯ ವಿದ್ಯೆ ನೀಡಿದ ಗುರುವಿಗೆ ವಂದನೆ ಅಭಿನಂದನೆ. ಅಕ್ಷರದಾತನಿಗೆ ಶುಭಾಶಯ ಶುಭಾಶಯ ವಿದ್ಯೆ ನೀಡಿದ ಗುರುವಿಗೆ ವಂದನೆ ಅಭಿನಂದನೆ. ಅಕ್ಷರದಾತನಿಗೆ ನಿಲ್ಲಿಕ್ಕೆ ಖಾಲಿ 3 ಟೈಪಲ್ಲಿ. ಒಂದು ನಮಸ್ತೆ, ಒಂದು ಸೆಲ್ಯೂಟು, ಒಂದು ಖಾಲಿ ಸ್ಟ್ರೈಟ್ ನಿಲ್ಲಿಕ್ಕೆ. ಈಗ ನೀವು ಯಾವ ಥರದಲ್ಲಿ ನಿಲ್ತೀರ ಭಂಗಿಯಲ್ಲಿ ಅದೇ ಭಂಗಿಯಲ್ಲಿ ನಿಲ್ಲಬೇಕು. ಆಗ ಒಳಗಿಂದ ಒಬ್ಬರು ಬರ್ತಾರೆ. ಆ ಯಾವುದು ನಿಮಗೆ ಸೆಲ್ಯೂಟ್ ಇದ್ದವರು ಅಲ್ಲಿಗೆ ಕೂತ್ಕೊಂಡ್ರೆ ಆಯಿತು. ಲಾಸ್ಟಿಗೆ ಯಾರು ವಿನ್ ಆಗ್ತಾರೆ ಗೊತ್ತಾಯ್ತಾ? ಎಲ್ರಿಗೂ ಗೊತ್ತಾಯ್ತಾ? ಗೊತ್ತಾಗಲಿಲ್ಲ. ಒಂದು ಸೆಲ್ಯೂಟು, ಒಂದು ನಮಸ್ಕಾರ, ಒಂದು ಸ್ಟ್ರೈಟ್ ನಿಲ್ಲಿಕ್ಕೆ ಖಾಲಿ. ಈಗ ನಿಮ್ಮನ್ನು ನಾನೆಲ್ಲರೂ ನಿಲ್ಲಿಸ್ತೇನೆ. ನಿಮಗೆ ಯಾವ ಭಂಗಿ ಬೇಕು ಆ ಭಂಗಿಯಲ್ಲಿ ನಿಲ್ಲಬೇಕು ನೀವು. ಆಗ ಒಳಗಿಂದ ಒಬ್ಬರು ನಮ್ಮ ಸದಸ್ಯರು ಒಬ್ಬರು ಬರ್ತಾರೆ, ಸೆಲ್ಯೂಟ್ ಇಟ್ಕೊಂಡ, ನಮಸ್ತೆ ಮಾಡಿಕೊಂಡ, ಸ್ಟ್ರೈಟ್ ಆದ. ಯಾರು ಅವರು ಯಾವ ಟೈಪಲ್ಲಿದ್ದಾರೆ ಅವ್ರು ಯಾರು ಮಾಡಿದ್ದಾರೆ ಅವರು ಅಲ್ಲಿ ಕೂತ್ಕೊಂಡ್ರೆ ಆಯಿತು. ಅವ್ರು ಔಟು, ಅವರು ಔಟು. ಮತ್ತೆ ನಿಂತವ್ರು ಲಾಸ್ಟಿಗೆ ಯಾರು ಉಳಿತಾರೆ ಅವ್ರು ವಿನ್. ಓಕೆನಾ? ರೆಡಿ ಅಲ್ಲ? 2, 3. ಮತ್ತೆ ಕೈ ಬಿಡ್ಲಿಕ್ಕೆಲ್ಲ ಅದರಲ್ಲಿ ನಿಲ್ಬೇಕು ನೀವು. ಕೈ ಬಿಡ್ಲಿಕ್ಕೆಲ್ಲ ಅದರಲ್ಲಿ ನಿಲ್ಬೇಕು. ಓಕೆನಾ? ರೆಡಿ ಅಲ್ಲ? ಇದೀಗ ಬರ್ತಾರೆ ಅಮೃತಕ್ಕ. ಅವರು ಕೂತ್ಕೊಳ್ಬೇಕು. ಯಾರು ಸೆಲ್ಯೂಟ್ ಕೊಟ್ಟಿದ್ದಾರೆ ಅವರು. ರೆಡಿ? 1, 2, 3. ಓಕೆ, ಈಗ ಬರ್ತಾರೆ. ಸೆಲ್ಯೂಟ್ ಕೊಟ್ಟವ್ರು ಕೂತ್ಕೊಳ್ಳಿ. 3. ಆಮೇಲೆ ಬೆಲೆ ಸ್ಟ್ರೈಟ್ ಆದವರು ಸತ್ತು ಹೋಗಿ. ರೆಡಿ? 1, 2, 3. ನಮಸ್ಕಾರ. ಒಬ್ರು 2, 3. ಈಗ 3 ಉಳಿದಿದ್ದೀರಿ. ರೆಡಿ? 1, 2, 3. ಸರಿ. ಓಕೆ, ಈಗ ಕೊನೆಯ ಪ್ರಯತ್ನ. ಬಿಟ್ಟು ಬನ್ನಿ. ಒಬ್ಬ ಶಿಕ್ಷಕರು ಹೈಸ್ಕೂಲ್ ಮಾಡಿದ್ರೆ ಯಾರು ವಿನ್ ಆಗ್ತಾರೆ ನೋಡುವ. ರೆಡಿ? 1, 2, 3. ಓಕೆ, ಈ ಒಂದು ಬಾಂಬೆಯಿಂದ ಸಿಟಿ ಪ್ರಥಮ ಬಹುಮಾನ ವಾಗ್ದೇವಿ ಇವರು ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ದಯವಿಟ್ಟು ಪ್ರಥಮ ಬಹುಮಾನವನ್ನು ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದ್ವಿತೀಯ ಬಹುಮಾನ ಯಾರು? ಒಮ್ಮೆ ಬನ್ನಿ, ನಿಮ್ಮ ಮುಖವನ್ನು ತೋರಿಸಿ. ದ್ವಿತೀಯ ಬಹುಮಾನ ನಯನ ಮ್ಯಾಮ್ ಕೊಡಿ, ಅಲ್ಲಿ ಉಂಟಲ್ಲ. ಹಾಂ, ನಯನ ಮೇಡಮ್ ಬನ್ನಿ. ಬರ್ಪೆ ಇದು ಬರ್ಪೆ. ಹಾಂ ಬರ್ಪೆ.
ಧನ್ಯವಾದ. ಈಗ ಕಡೆಯ ಒಂದು ಆಟದಲ್ಲಿ ಮೊದಲ ಬಹುಮಾನ ಸುರೇಖಾ ಮ್ಯಾಮ್, ತಾವು ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸುರೇಖಾ ಮ್ಯಾಮ್, ಇಲ್ಲಿ ಬಹುಮಾನ ಸುರೇಖಾ ಮ್ಯಾಮ್ಗೆ. ಮುಂದಿನ ದ್ವಿತೀಯ ಬಹುಮಾನ ಪ್ರಭಾ ಅಶೋಕ್ ಇವರಿಗೆ ದ್ವಿತೀಯ ಬಹುಮಾನ. ಹಾಡುಗಳು ಒಂದಕ್ಕಿಂತ ಒಂದು ಅಸಲಾಗಿತ್ತು. ನಿಜವಾಗಿಯೂ ತುಂಬ ಎಂಟರ್ಟೈನ್ ಆಗಿತ್ತು. ಯಾಕಂತ ಹೇಳಿದ್ರೆ ಡ್ಯಾನ್ಸ್ ಕೂಡ ಹಾಗೆ ಎಲ್ಲವೂ ತುಂಬ ಅಂದರೆ ಸ್ಪೀಚ್ಲೆಸ್ ಆಗಿಲ್ಲ. ತುಂಬ ನಿಜವಾಗಿಯೂ ಎಲ್ಲ ಒಳ್ಳೆಯ ರೀತಿಯಲ್ಲಿ ಹಾಡುಗಳು ಡ್ಯಾನ್ಸ್ಗಳು ಎಲ್ಲ ಉತ್ತಮವಾಗಿತ್ತು. ಧನ್ಯವಾದಗಳು. ಇವತ್ತಿನ ಪ್ರೋಗ್ರಾಮ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕಾಗಿದ್ರೆ ಖರ್ಚಿಲ್ಲದೆ ಸೂಪರ್ ಪ್ರೋಗ್ರಾಮ್ ಮತ್ತು ನಮ್ಮ PTA ಮೆಂಬರ್ಸ್, ನಮ್ಮ ಒಂದು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಗಿ ನಮ್ಮೊಟ್ಟಿಗೆ ನಮ್ಮನ್ನು ತುಂಬ ಒಂದು ಖುಷಿಪಡಿಸಿದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.